ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರೇ ದಿನೇಶ್ ಗುಂಡೂರಾವ್ ಮಿನಿಸ್ಟರ್ ಸಾಹೇಬ್ರೆ, ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಮರೆತು ಹೋಯ್ತಾ? ಇಷ್ಟೊಂದು ಕ್ರೈಮ್ ನಡೀತಾ ಇದೆ, ಏನಾಗ್ತಾ ಇದೆ? ಕುಡುಪುವಿನ ಪ್ರಕರಣದಿಂದ ಹಿಡಿದು ನಿನ್ನೆ ನಡೆದಂತಹ ಕೊಲೆ ಪ್ರಕರಣ, ಈಗ ನಡೀತಾ ಇರುವಂತಹ ಒಂದಷ್ಟು ಪ್ರಕರಣವನ್ನು ನಾವು ಗಮನಿಸ್ತಾ ಇದ್ರೆ ಎಲ್ಲೋ ಕೂತ್ಕೊಂಡು ಖಂಡನೆಯ ರೀತಿಯಲ್ಲಿ ಒಂದಷ್ಟು ಪೋಸ್ಟರ್ಗಳನ್ನು ಎಕ್ಸ್ ಮೀಡಿಯಾದಲ್ಲೋ ಅಥವಾ ಇನ್ಯಾವುದರಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಹ ಉಸ್ತುವಾರಿ ಸಚಿವರೇ, ಈ ಸಂದರ್ಭದಲ್ಲಿ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದುಕೊಂಡು ಇಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ಹತೋಟಿಗೆ ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಎಲ್ಲಿದ್ದೀರಾ ಉಸ್ತುವಾರಿ ಸಚಿವರೇ ನೀವು? ಹಾಗಿದ್ರೆ ಉಳ್ಳಾಲದಲ್ಲಿ ಸಾಮೂಹಿಕ ಅತ್ಯಾಚಾರದ ಪ್ರಕರಣ ನಡೆಯಿತು ಒಬ್ಬಳು ಹುಡುಗಿಯ ಮೇಲೆ. ಈ ಸಂದರ್ಭದಲ್ಲಿ ನೀವು ಮಂಗಳೂರಿಗೆ ಬಂದು ಮೀಟಿಂಗ್ ಮಾಡಿದ್ರ ಪೊಲೀಸರ ಜೊತೆ. ಕುಡುಪುವಿನಲ್ಲಿ ಗುಂಪು ಹತ್ಯೆ ಕೊಲೆ ನಡೆಯಿತು, ಈ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ಈಗ ಬಜ್ಪೆಯಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ನಡೆಯಿತು. ನಿನ್ನೆ ರಾತ್ರಿಯಿಂದ ಮೇಲಿಂದ ಮೇಲೆ ಅಲ್ಲಲ್ಲಿ ಅಟ್ಯಾಕ್ ನಡೀತಾ ಇದೆ. ಇಷ್ಟೊಂದು ಕ್ರೈಮ್ ನಡೀತಾ ಇದ್ರೂ ಕೂಡ ಬೆಂಗಳೂರಿನಲ್ಲೇ ಇದ್ದುಕೊಂಡು ಒಂದು ಸೈಲೆಂಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ರೆ ನಿಮ್ಮ ಜವಾಬ್ದಾರಿ ಮುಗಿಯಿತಾ? ಕೇವಲ ಸೀಮಿತ ಕಾರ್ಯಕ್ರಮಕ್ಕೆ ಬಂದು ಹೋಗಿ ದೀಪ ಬೆಳಗಿಸಿ ಹೋಗುವ ಮಿನಿಸ್ಟರ್ ಸಾಹೇಬ್ರೆ, ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರೇ, ನಿಮ್ಗೆ ಹಾಗಿದ್ರೆ ಜವಾಬ್ದಾರಿ ಇಲ್ವಾ? ಹಾಗಿದ್ರೆ ಇಲ್ಲಿ ಕಂಬಳ ನಡೆದ್ರೆ ನಮಗೆ ಮುಖ್ಯಮಂತ್ರಿನೂ ಬರ್ತಾರೆ, ಉಪಮುಖ್ಯಮಂತ್ರಿನೂ ಬರ್ತಾರೆ ಕಂಬಳಕ್ಕೆ ಚಾಲನೆ ಕೊಡೋದಕ್ಕೆ. ಇಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಗ, ಮಗಳು, ಅಣ್ಣನ ಮಗ, ತಂಗಿ ಮಗರ ಮದುವೆ ಇದ್ರೆ ಬೆಂಗಳೂರಿನಿಂದ ಬಂದು ಹೋಗುವ ಮಿನಿಸ್ಟರ್ಗಳು ಇದ್ದಾರೆ, ಬೆಂಗಳೂರಿನಿಂದ ಬಂದು ಹೋಗುವ ಸಿಎಂ, ಉಪಮುಖ್ಯಮಂತ್ರಿ ಎಲ್ಲರೂ ಇದ್ದಾರೆ. ಈಗ ಎಲ್ಲಿದ್ದಾರೆ? ಕಾನೂನು ಸುವ್ಯವಸ್ಥೆಯನ್ನ ಹತೋಟಿಗೆ ತರಬೇಕಾದಂತಹ ಜವಾಬ್ದಾರಿ ಯಾರಿಗೆ? ಹಾಗಿದ್ರೆ ಎಲ್ಲ ಪ್ರಕರಣವನ್ನು ಕೂಡ ಸೇರಿಸಿ ನಾವು ಹೇಳ್ತಾ ಇದ್ದೇವೆ. ಬಿಕಾಸ್ ಹೇಗಾಗಿದೆ ಅಂತ ಹೇಳಿದ್ರೆ, ಒಂದು ವಿಚಾರದ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಕಡೆಯವರು ಕೇಳ್ತಾರೆ, ನೀವು ಅಲ್ಲಿ ಮಾತಾಡ್ತೀರಾ, ಇಲ್ಲಿ ಯಾಕೆ ಮಾತಾಡಲ್ಲ ಅಂತ ಹೇಳಿ. ಇಲ್ಲಿ ಬ್ಯಾಲೆನ್ಸ್ ಮಾಡೋದೇ ಕಷ್ಟ ಸಾಧ್ಯ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಎಲ್ಲಾ ಪ್ರಕರಣವನ್ನೂ ಕೂಡ ಖಂಡಿಸಿಕೊಂಡೇ ಹೇಳ್ತಾ ಇರುವಂಥದ್ದು. ಈ ಕೊಲೆಗೆ ಆ ಕೊಲೆ, ಆ ಧರ್ಮದವನನ್ನ ಕೊಂದದಕ್ಕೆ ಈ ಧರ್ಮದವನನ್ನ ಕೊಂದ್ರು, ಮತ್ತೊಬ್ಬರನ್ನ ಕೊಂದದಕ್ಕೆ ಇನ್ನೊಬ್ಬರನ್ನ ಕೊಂದ್ರು, ಪ್ರತೀಕಾರ ಮಾಡಿದ್ರು. ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮದಲ್ಲಿ ಕೊಲೆಯನ್ನ ಸಮರ್ಥನೆ ಮಾಡುವಂಥದ್ದು ಇಲ್ವೇ ಇಲ್ಲ. ಯಾರನ್ನೇ ಕೊಂದ್ರೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಪ್ರತಿಯೊಂದು ಜೀವಕ್ಕೂ ಕೂಡ ಬೆಲೆ ಇದೆ. ಇವತ್ತು ನಾವು ಸುಹಾಸ್ ಅವರ ಅಮ್ಮ ಮಾತಾಡಿದ ಬೈಟ್ಗಳನ್ನು ನೋಡಿದ್ದೇವೆ, ಅಪ್ಪ ಮಾತಾಡಿರುವಂಥ ಬೈಟ್ಗಳನ್ನು ನೋಡಿದ್ದೇವೆ. ಈ ಹಿಂದೆ ಫೈಜಲ್ ಕೊಲೆಯಾದಾಗ ಆತನ ಮನೆಯವರು ಮಾತಾಡಿರುವಂತಹ ವಿಚಾರವನ್ನು ನೋಡಿದ್ದೇವೆ. ಮೊನ್ನೆ ಕುಡುಪುವಿನಲ್ಲಿ ಸಾಮೂಹಿಕವಾಗಿ ಗುಂಪು ಹತ್ಯೆಗೊಳಗಾಗಿರುವಂತಹ ಕೇರಳದಿಂದ ಬಂದಿರುವಂತಹ ಆತನ ಸಹೋದರನ ಮಾತುಗಳನ್ನು ಕೇಳಿದ್ದೇವೆ. ಮೊನ್ನೆ ಆ ಹುಡುಗಿ ಮಂಗಳೂರಿಗೆ ಕೆಲಸಕ್ಕಂತ ಬಂದವಳ ಮೇಲೆ ಅತ್ಯಾಚಾರ ನಡೆಯುತ್ತೆ, ಅವಳ ಅಸಹಾಯಕತೆಯನ್ನು ಕೂಡ ಕೇಳಿದ್ದೇವೆ. ಇಷ್ಟು ಪ್ರಕರಣಗಳು ನಡೀತಾ ಆಗಿದೆ. ಕೇಳಿದ್ರೆ ಕಾಂಗ್ರೆಸ್ನವ್ರು ಹೇಳ್ತಾರೆ, ಕರಾವಳಿಯನ್ನು ನಾವು ಪ್ರವಾಸೋದ್ಯಮ ಹಬ್ ಮಾಡಬೇಕು, 1,000 ಕೋಟಿ ರೂಪಾಯಿನ ಪ್ರಾಜೆಕ್ಟ್ ಮಾಡಬೇಕು. ಇದು ನಮ್ಮ ಪ್ರವಾಸೋದ್ಯಮ. ಎಲ್ಲಿ ಬರ್ತಾರೆ? ಇವತ್ತು ಜನ ರಸ್ತೆಗಿಳಿಯೋದಕ್ಕೆ ಹೆದರ್ತಾ ಇದ್ದಾರೆ. ಮನೆಯಿಂದ ಹೊರಗೆ ಹೋದ್ರೆ ಎಲ್ಲಿ ಅಟ್ಯಾಕ್ ಆಗುತ್ತಾ ಅಂತ ಭಯಭೀತರಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಟೂರಿಸಂ ಬಗ್ಗೆ ಮಾತಾಡ್ತಾ ಇದ್ರಿ. ಎಲ್ಲಿರುವಂತಹ ಜನರೇ ಇವತ್ತು ಭಯ ಪಡಬೇಕಿದ್ರೆ ಏನು ಟೂರಿಸಂ ಮಾಡ್ತೀರಿ ನೀವು? ಕಾನೂನು ಸುವ್ಯವಸ್ಥೆಯನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆದರೆ ಉಸ್ತುವಾರಿ ಸಚಿವರು, ಹೊರಗಿನವರಿಗೆ ಉಸ್ತುವಾರಿ ಸಚಿವ ಸ್ಥಾನ ಕೊಟ್ಟಿದ್ದೇವೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡು ಕಡೆಗಳಲ್ಲೂ ಕೂಡ ನಮ್ಮವರಿಲ್ಲ. ಇದ್ದಂಥ ಒಬ್ಬರು ಅಲ್ಲಿ ಖಾದರ್ ಸ್ಪೀಕರ್ ಆಗಿದ್ದಾರೆ, ಇನ್ನೊಬ್ರು ಅಶೋಕ್ ರೈ ಹೊಸಬ್ರು ಅಂತ ಕೊಟ್ಟಿಲ್ಲ. ಕೇಳಿದ್ರೆ ಹೇಳ್ತಾರೆ, ನಿಮ್ಗೆ ಗೊತ್ತಲ್ಲ ಸ್ವಾಮಿ ಮಾಧ್ಯಮದವರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಟ್ರೋಲ್ ಮಾಡೋದು ಯಾರು? ಉಸ್ತುವಾರಿ ಸಚಿವರಿದ್ರು ನಾಮಕಾವಸ್ಥೆಗಾಗಿದ್ದಾರೆ ಅಂತೇಳಿ. ಆಯಿತು, ಯಾರಾದರೂ ಕಂಟ್ರೋಲ್ ಮಾಡಿ ಅಪ್ಪ, ಯಾರಿಗೇನು? ಆದರೆ ನೀವು ಇಲ್ಲಿ ಕ್ರೈಮ್ ರೇಟನ್ನು ಮೊದಲು ಕಂಟ್ರೋಲ್ ಮಾಡಿ ಅಲ್ವಾ? ಬಿಕಾಸ್ ನಾವು ಗಮನಿಸಬೇಕಿರುವಂಥ ಒಂದು ವಿಚಾರ, ಯಾವುದೇ ಪ್ರಕರಣ ತೆಗೆದು ನೋಡಿ, ಅಲ್ಲಿ ಹಿಂದೂ ಕೊಲೆ ಆಗಲಿ, ಮುಸ್ಲಿಂ ಕೊಲೆ ಆಗಲಿ, ಯಾರೂ ಕೂಡ ಪೊಲಿಟಿಷನ್ನ ಮಕ್ಕಳು, ಮಗ ಅಥವಾ ಸಂಬಂಧಿಕರು ಕೊಲೆ ಆಗಿರುವಂಥದ್ದಲ್ಲ. ಪ್ರತಿಯೊಂದು ಪ್ರಕರಣದಲ್ಲಿ ಕೊಲೆ ಆಗಿರುವವರು ಯಾರು ಕೇಳಿದರೆ ಜನಸಾಮಾನ್ಯರು ಅಥವಾ ಶ್ರೀಮಂತರು ಅಲ್ವೇ ಅಲ್ಲ. ಪ್ರತಿಯೊಂದು ಪ್ರಕರಣದಲ್ಲಿ ಕೊಲೆಗೀಡಾಗಿರುವವರು ಜನಸಾಮಾನ್ಯರೇ. ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ. ಇಲ್ಲಿ ಕೊಲೆಗೆ ಕೊಲೆ ಲೆಕ್ಕ ಹಾಕುವ ಬದಲು ಯಾರು ಕೊಲೆ ಆಗಿದ್ದಾರೆ, ಯಾರು ಕೂಡ ರಾಜಕಾರಣಿಗಳ ಮಕ್ಕಳು, ಸಂಘಟನೆಯ ಪ್ರಮುಖ ಸ್ಥಾನಮಾನದಲ್ಲಿ ಗುರುತಿಸಿಕೊಂಡಿರುವವರು ಯಾರೂ ಇಲ್ಲ. ಉಸ್ತುವಾರಿ ಸಚಿವರು ಇನ್ನೂ ಕೂಡ ಭೇಟಿ ಕೊಟ್ಟಿಲ್ಲ. ಯಾವುದಾದ್ರೂ ದೊಡ್ಡವರ ಮದುವೆ ಇದ್ದರೆ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇದ್ದರೆ, ಉದ್ಘಾಟನೆ ಮಾಡುವಂತಹ ವಿಚಾರಗಳಿದ್ದರೆ ಬಂದು ಹೋಗುವ ಉಸ್ತುವಾರಿ ಸಚಿವರೇ, ಬನ್ನಿ ಕ್ರೈಮ್ ಕಂಟ್ರೋಲ್ ಮಾಡಿ. ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರಿದರೆ ಕಂಟ್ರೋಲ್ ಮಾಡುವಂಥದ್ದು ಕಷ್ಟ ಸಾಧ್ಯ ಇದೆ.
ಪೊಲೀಸ್ ಸುವ್ಯವಸ್ಥೆಯನ್ನು ಬಲಪಡಿಸಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಯಾರದ್ದು ಹೆಣ ಬೀಳಬಾರ್ದು. ಹಿಂದೂ, ಮುಸ್ಲಿಂ ಅಥವಾ ಇನ್ಯಾರೋ ಎಲ್ಲರದ್ದು ಜೀವಕ್ಕೂ ಕೂಡ ಬೆಲೆ ಇದೆ. ಕಂಟ್ರೋಲ್ ಮಾಡಬೇಕಾದಂತಹ ಅನಿವಾರ್ಯತೆ ಸದ್ಯದ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ.